ತಾಲೂಕಿನಲ್ಲಿ ಗಣೇಶೋತ್ಸವದ ಮೆರುಗು ಈಗಾಗಲೇ ನಮಗೆ ಕಾಣಿಸ್ತಾ ಇದೆ. ಯಾಕಂದರೆ ಅನೇಕ ಕಡೆಗಳಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಗಣೇಶೋತ್ಸವ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀತದೆ. 2 ದಿನ 3 ದಿನ ಈ ಥರ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಗಣೇಶ ಪೂಜೆಯನ್ನು ಮಾಡುವಂತಹ ಕಾರ್ಯಕ್ರಮಗಳು ಅನೇಕ ವರ್ಷಗಳಿಂದ ನಡೀತಾ ಇದೆ. ಆದರೆ ಈ ಒಂದು ಗಣೇಶನ ನಿರ್ಮಾಣ ಮಾಡುವಂಥದ್ದು, ಗಣೇಶನ ವಿಗ್ರಹವನ್ನು ನಿರ್ಮಾಣ ಮಾಡುವಂತಹ ಉಜಿರೆಯಲ್ಲಿ ಅಂದರೆ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಎಲ್ಲೆಲ್ಲ ಗಣೇಶೋತ್ಸವಗಳಾಗ್ತವೆ ಅಲ್ಲೆಲ್ಲ ಗಣೇಶನನ್ನು ನಿರ್ಮಾಣ ಮಾಡುವಂತಹ ಅವರ ಮನೆಯಲ್ಲಿ ನಾವಿದ್ದೇವೆ. ಯಾಕಂದರೆ ಅವರು ಬೆಳ್ತಂಗಡಿ ತಾಲೂಕಿನ ಎಲ್ಲ ಕಡೆಗಳ ಪ್ರತಿಷ್ಠಿತ ಕಡೆಗಳಲ್ಲಿ ಗಣೇಶನನ್ನು ನಿರ್ಮಾಣ ಮಾಡಿ ಅವರಿಗೆ ಮಾಡಿಕೊಡುವಂತಹ ಗಣೇಶನ ಪ್ರತಿಮೆಯನ್ನು ಮಾಡಿಕೊಡುವಂತಹ ಕೆಲಸವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರ ಹೆಸರು ಉಜಿರೆಯ ಹಳೆಪೇಟೆಯ ನೇಕರಪೇಟೆ ಎಂಬ ಸಮೀಪದಲ್ಲಿರುವಂತಹ ಶಿವ ಆರ್ಟ್ಸ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ಸರ್, ಗಣೇಶೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಯಾವ ರೀತಿ ಸಿದ್ಧತೆಗಳು, ಗಣೇಶನ ವಿಗ್ರಹದ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳುವಂಥದ್ದು? ಶುರು ಮಾಡಿ 1 ತಿಂಗಳಾಯಿತು. ಅಂದರೆ ಮಣ್ಣಿನ ಮೂರ್ತಿ ಮಾಡುವಂಥದ್ದು, ಮಣ್ಣು ತಂದು ಅದಕ್ಕೆ ಹದ ಮಾಡಿಕೊಂಡು ಮಾಡುವಂಥದ್ದು. ಸಾಧಾರಣ ಒಂದು ಅರ್ಧವಾಸಿ ಕೆಲಸ ಆಗಿದೆ. ಈ ಬಾರಿ ಎಷ್ಟು ಗಣೇಶನ ವಿಗ್ರಹವನ್ನು ಮಣ್ಣಿನ ಪ್ರತಿಮೆಗಳನ್ನು ಮಾಡ್ತಾ ಇದ್ದೀರಿ? ಈ ಸಲ 32 ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ಅದಕ್ಕಿಂತ ಹೆಚ್ಚು ತಗೊಳ್ಳೋದಿಲ್ಲ. ಅಂದರೆ ನಮ್ಮ ಅಂದರೆ ಬೇಕಾದ ಸಮಯ ಬೇಕಾಗ್ತದೆ. ಜಾಸ್ತಿ ತಗೊಂಡ್ರೆ ನಾವು 1 ತಿಂಗಳೇ ಅದಕ್ಕೆ ಮೀಸಲಿಟ್ಟು ಮಾಡುವಂಥದ್ದು. ಆದ ಕಾರಣ ಹೆಚ್ಚು ತಗೊಳ್ಳೋದಿಲ್ಲ. ಸರಿ, ಮಣ್ಣಿನ ವಿಗ್ರಹವನ್ನು ಮಾಡುವುದೇ ಸವಾಲು. ಯಾರಿಗೂ ಕೂಡ ಇಂತಹ ಕಲೆಗಳು ಒಲಿದು ಬರುವುದಿಲ್ಲ. ಆ ಕಲೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಮತ್ತು ಇದರ ಸವಾಲುಗಳು ಏನೆಲ್ಲ ಇದೆ? ಎಷ್ಟು ತಿಂಗಳ ಪರಿಶ್ರಮ ಬೇಕು ಇದಕ್ಕೆ ಅಂತ ಹೇಳುವಂಥದ್ದು? ಅದು ಮಣ್ಣಿದ್ದು ಅಂದರೆ ಇಲ್ಲಿ ಈಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಹೆಚ್ಚಾಗಿ ಮಣ್ಣಲ್ಲಿ ಮಾಡ್ತಾರೆ. ಬಾಕಿ ಕಡೆ ಮಾಡಿದರೆ POP ಅದೆಲ್ಲ ಯೂಸ್ ಮಾಡ್ತಾರೆ. ಈಗ ಆದರೆ ಎಲ್ಲರೂ ಮಣ್ಣಲ್ಲಿ ಮಾಡಬೇಕು ಅಂತ ಇದ್ದ ಕಾರಣ ಎಲ್ಲ ಕಡೆ ಮಣ್ಣಲ್ಲಿ ಮಾಡ್ತಾ ಇರ್ತಾರೆ. ಆದರೆ ನಾವು ವರ್ಷ ಪೂರ್ತಿ ನಮ್ಮದು ಮಣ್ಣಿದ್ದೇ ಕೆಲಸ ಇರ್ತದೆ. ಮೂರ್ತಿಗಳು ಗಣಪತಿ ಅಲ್ಲದರೂ ಬೇರೆ ಮಾಡ್ತಾ ಇರ್ತೇವೆ. ಅದಕ್ಕೆ ಅಂದರೆ ಮೋಲ್ಡಿಗೆ ಸಂಬಂಧಪಟ್ಟು ಮಾಡುವಂಥದ್ದು ಮೂರ್ತಿಗಳು. ಹಾಗಾಗಿ ನಾವು ಫುಲ್ ಟೈಮ್ ಅದೇ ಆಗಿರ್ತದೆ. ಇದಕ್ಕೆ ಅಂತ ಚೌತಿಗೆ 1 ತಿಂಗಳು ಮೀಸಲು ಇಡ್ತೇವೆ ಅಷ್ಟೇ. ಎಷ್ಟು ವರ್ಷಗಳಿಂದ ಗಣೇಶನ ವಿಗ್ರಹವನ್ನು ಮಾಡ್ತಾ ಇದ್ದೀರಿ? ಗಣೇಶ ಮೂರ್ತಿ ಅಂತ ಹೇಳಿದರೆ ನಾನು ಸಣ್ಣದಿಂದ ಒಂದು 10-15 ವರ್ಷದಿಂದ ಶುರು ಮಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇನೆ. ಆಲಕ್ಕೆ 35 ವರ್ಷ ಮೇಲೆ ಆಯಿತು. 35 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆಗ 1-2 ಮಾಡ್ತಾಯಿದ್ದೆ. ಫಸ್ಟಿಗೆ ಒಂದೇ ಮೂರ್ತಿ ಸಣ್ಣದಿರುವಾಗ ಮಾಡುವಂಥದ್ದು. ಇದಾಗಿ ನೀವು ಮಾಡಿ ಅಂತೇಳಿ ಧೈರ್ಯ ತುಂಬಿ ಕೊಟ್ಟರು. ಹಾಗೆ ಮಾಡಲಿಕ್ಕೆ ಶುರು ಮಾಡಿದಾಗ ಮಾಡ್ತಾ ಬಂದದ್ದು. ಈಗ ಕ್ರಮೇಣ ಒಂದು 10-20 ವರ್ಷದಿಂದ ಸಾಧಾರಣ ಎಷ್ಟು ಉಂಟು, 25-30 ಹೀಗೆ ಮಾಡೋದಾದರೆ ಇನ್ನೂ ಒಂದು 50 ಉಂಟು. ಆರ್ಡ್ರ್ ಬರ್ತದೆ, ನಮಗೆ ಆಗೋದಿಲ್ಲ ಅಷ್ಟೇ. ವರ್ಷಂ ಪ್ರತಿ ಈ ಒಂದು ಗಣೇಶನ ಆರಾಧನೆ, ಗಣೇಶೋತ್ಸವದ ನಿಮಗೆ ಮೂರ್ತಿ ಹೆಚ್ಚಾಗುವಂಥದ್ದು ಏನಾದರೂ ನೀವು ಮೂರ್ತಿ ಮಾಡುವವರು ಅದರಿಂದ ಹೆಚ್ಚಾಗುವಂಥದ್ದು ಏನಾದರೂ ನಿಮಗೆ ಗೊತ್ತಿದೆಯಾ ಅಂತ ಹೇಳುವಂಥದ್ದು? ಅಂದರೆ ಅದರ ಸೈಜಲ್ಲಿ ಆಗಿರ್ಬೋದು. ಅದು ಹೇಳುವಂಥದ್ದು ಮಾತ್ರ. ಆದರೆ ಯಾರು ಹಾಗೆ ಮಾಡೋದಿಲ್ಲ. ಯಾಕಂದರೆ ಒಂದು ಲಿಮಿಟ್ ಎಷ್ಟೇ ಸೈಜ್ ಅಂತ ಮಾಡ್ತೇವೆ, ಅಷ್ಟೇ ಮಾಡಿಕೊಂಡು ಹೋಗೋದು. ಅದಕ್ಕಿಂತ ಹೆಚ್ಚು ಅವ್ರು ಹೇಳಿದರೆ ಮಾತ್ರ ಮಾಡುವಂಥದ್ದು ಹೊರತು ವರ್ಷ ಪ್ರತಿ ಮಾಡುವಂಥದ್ದಿಲ್ಲ. ಮಾಡೋದಂದರೆ ಅದು ಎಲ್ಲವೂ ಬದಲಾಗಬೇಕಾಗ್ತದೆ. ಪೀಠ ಬದಲಾಗಬೇಕು, ಅದರ ಬೆಳ್ಳಿದ್ದಿದ್ರೆ ಎಲ್ಲವೂ ಬದಲಾಗಬೇಕು. ದೊಡ್ಡದು ಮಾಡಿದರೆ ಅದಕ್ಕೆ ಹಾಗೆ ಇಲ್ಲ. ಅದು ಹೇಳುವಂಥದ್ದು ವಾಡಿಕೆ ಮಾತ್ರ, ದೊಡ್ಡದಾಗಬೇಕು ಅಂತ ಅಷ್ಟೇ, ಮಾಡುವಂಥದ್ದಿಲ್ಲ. ಸರ್, ನಿಮ್ಮ ಪ್ರಾರಂಭದಲ್ಲಿ ಯಾವ ರೀತಿ ಮೂರ್ತಿಯನ್ನು ಕೈಯಲ್ಲೇ ಮಾಡುವಂಥದ್ದು? ಈಗ ಸಹ ಕೈಯಲ್ಲೇ ಮಾಡ್ತಿದ್ದೀರಿ ಮೂರ್ತಿಯನ್ನು. ಯಾವ ರೀತಿ ಇತ್ತು ಪರಿಸ್ಥಿತಿ? ಈಗ ಯಾವ ರೀತಿ ಇದೆ? ಅದರಲ್ಲಿ ಏನೆಲ್ಲ ಆಧುನಿಕತೆಗಳು ಇದೆ ಅಂತ ಹೇಳುವಂಥದ್ದು? ಅದರಲ್ಲಿ ಕೈಯಲ್ಲೇ ಮಾಡುವುದರಲ್ಲಿ ಯಾವುದೂ ಆಧುನಿಕತೆ ಇಲ್ಲ. ಆದರೆ ಸ್ವಲ್ಪ ನಾವು ಈಗ ಒಂದು ಕಡೆಯಿಂದ ಫಸ್ಟ್ ಮಣ್ಣು ತರ್ತೇವೆ, ಈಗ ಬೇರೆ ಕಡೆಯಿಂದ ತರ್ತೇವೆ. ಸ್ವಲ್ಪ ಅಂಟು ಇದು ಮಣ್ಣಲ್ಲಿ ಅಂಟು ಒಳ್ಳೆದಿದ್ದರೆ ಸ್ವಲ್ಪ ಬೇಗ ಮಾಡಲಿಕ್ಕೆ ಆಗ್ತದೆ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಈಗ ತಾಲೂಕಿನಲ್ಲಿ ಅನೇಕ ಗಣೇಶೋತ್ಸವಗಳು, ಪ್ರತಿಷ್ಠಿತ ಗಣೇಶೋತ್ಸವಗಳು ಆಗ್ತದೆ. ಉಜಿರೆಯಲ್ಲಿ ಆಗಿರ್ಬೋದು, ಬೆಳ್ತಂಗಡಿಯಲ್ಲಿ ಆಗಿರ್ಬೋದು, ಅಥವಾ ಧರ್ಮಸ್ಥಳದಲ್ಲಾಗಿರ್ಬೋದು. ನಿಮಗೆ ಒಂದು ಪ್ರತಿಷ್ಠಿತ ಗಣೇಶೋತ್ಸವಗಳ ಅನುಭವ ನಿಮಗೆ, ಅಂದರೆ ಮೂರ್ತಿ ಮಾಡುವಂತಹ ಅನುಭವ ಹೇಗೆ ಅಂತ, ಅವರು ಬಂದು ಹೇಗೆ ಅಪ್ರೋಚ್ ಮಾಡ್ತಾರೆ, ಎಷ್ಟು ದಿನಗಳ ಒಳಗೆ ಬಂದು ಕೊಡುವಂಥದ್ದು, ಇದರ ಬಗ್ಗೆ ಹೇಳ್ತೀರಿ? ಅಂದರೆ ಪ್ರತಿಷ್ಠಿತ ಗಣೇಶೋತ್ಸವ ಏನೆಲ್ಲ ನಡೀತದೆ ಇದರ ಬಗ್ಗೆ ಏನೇ ಹೇಳ್ತೀರಿ ಅಂತ? ನೀವು ಆ ಎಲ್ಲ ಗಣೇಶೋತ್ಸವದ ಮೂರ್ತಿಯನ್ನು ನಿಮ್ಮ ಕೈಯಲ್ಲಿ ರೂಪವಂತ ಏನಿಲ್ಲ, ಅದು ಮಾಮೂಲಿ, ಅದು ಏನಿಲ್ಲ. ಅಂದರೆ 1 ತಿಂಗಳು ಮುಂಚೆ ಬರ್ತಾರೆ ಅಂದರೆ ಅದಕ್ಕೆ ಮುಂಚೆ ಫೋನ್ ಮಾಡಿ ಕೇಳ್ತಾರೆ. ಮತ್ತು ಅದು ಬಂದು ಕೊಡುವಾಗ ಕೆಲವು ಇದು ಒಂದು ವೀಳ್ಯದೆಲೆ ಇಟ್ಟು ಈ ಕ್ರಮವಾಗಿ ಕೊಡ್ತಾರೆ.
ಕೆಲವು ಇಲ್ಲ, ನಾವು ಹೇಗೆ ಬೇಕು ಹಾಗೆ ಸ್ವೀಕರಿಸ್ತೇವೆ, ಅದನ್ನು ಏನು ಇದು ಮಾಡೋದಿಲ್ಲ. ಈಗ ಈ ಮೂರ್ತಿಯನ್ನು ಮಾಡಬೇಕಾದ್ರೂ ಸಹ ಅವರು ಕೊಡುವಂತಹ ಕ್ರಮಗಳೇನು? ಅದು ಏನು? ಅದು ಕೆಲವರು ಆಚಾರ ಮಾಡ್ತಾರೆ, ಕೆಲವರು ಇಲ್ಲ. ಆದ್ರೆ ನಮಗೇನು ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ, ಯಾಕೆ ಹೋದ ಹಾಗೆ ಸುಧಾರಿಸಿಕೊಂಡು ಹೋಗುವಂಥದ್ದು. ಬಿಟ್ಟು ಕೊಡುವಾಗ ಸಹ ಅಂತ ಬಿಟ್ಟು ಕೊಡುವಾಗ ಆ ಕ್ರಮ ಉಂಟು, ಸ್ವಸ್ತಿಗಟ್ಟು ಕೊಡುವಂಥದ್ದು. ಒಂದೊಂದು ಪ್ರತಿಯೊಂದು ಮೂರ್ತಿಗೂ ಬೇರೆ ಒಬ್ಬೊಬ್ಬರು ಒಂದೊಂದು ರೀತಿ ಆಚಾರ ಮಾಡ್ತಾರೆ. ಅದು ಸರ್, ಈಗ ಈ ಮೂರ್ತಿ ಮಾಡೋದ್ರಿಂದ ನಿಮಗೆ ಏನಾದರೂ ಅಂದರೆ ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದು, ಜೀವನದಲ್ಲಿ ಬದಲಾವಣೆ ಆಗಿರುವ ಅಂದರೆ ಇದೂ ಒಂದು ದೇವರ ಕೈಂಕರ್ಯವೇ, ದೇವರ ಕೆಲಸವನ್ನೇ ಮಾಡ್ತಿರುವಂಥದ್ದು. ಅಂದರೆ ನಿಮಗೆ ಏನಾದರೂ ಒಳ್ಳೆಯದಾಗಿರುವಂಥದ್ದು ಏನಾದರೂ ಇದೆಯಾ? ಅಲ್ಲ, ಒಳ್ಳೆ ಅದನ್ನು ಅಂದರೆ ಒಳ್ಳೆಯದಾಗಿದೆ. ನಾವು ಕೆಲಸ ಅದೇ ಡಿಪೆಂಡ್ ಅಂದರೆ ಕೆಲಸ ಮಾಡುವ ಮೇಲೆ ಉಂಟು. ನಾವು ದೇವ್ರ ಮೂರ್ತಿಯಿಂದ ಮಾಡಿ ಅದು ಸರಿ ಆಗಲಿಲ್ಲ ಆದರೆ ಅದೇನೂ ಇದಿಲ್ಲ. ಕೆಲಸ ಒಳ್ಳೇದು ಮಾಡಬೇಕು, ಆದ್ದರಿಂದ ಇದಾಗ್ತದೆ, ಹೆಸರು ಬರ್ತದೆ, ಹಣವೂ ಆಗ್ತದೆ ಬೇಕಾದರೆ. ಅದೇ ಹೇಳಿದೆ ಅಷ್ಟೇ. ಈಗ ತಾಲೂಕಿನಲ್ಲೇ ಅತಿ ಹೆಚ್ಚು ನಮ್ಮ ಪ್ರಕಾರ ಅತಿ ಹೆಚ್ಚು ಒಂದು ಗಣೇಶನ ವಿಗ್ರಹಗಳಾಗಿರುವಂಥದ್ದು ನಾವು ಕಾಣುವಂಥದ್ದು ನಿಮ್ಮ ಶಿವ ಆರ್ಟ್ಸಲ್ಲಿ, ಅಥವಾ ನೀವು ನಿರ್ಮಾಣ ಮಾಡುವಂಥದ್ದು. ಇದರ ಬಗ್ಗೆ ಹೇಳೋದಾದರೆ ಏನಂತ ಹೇಳ್ತೀರಿ ಅಂತ? ಎಲ್ಲೆಲ್ಲಿಂದ ಎಲ್ಲ ವಿಗ್ರಹಗಳು ಬರ್ತದೆ ಅಂತ? ಅದೇ ಇಲ್ಲಿ ಸಾಧಾರಣ ತಾಲೂಕಾದ್ಯಂತ ಸಾಧಾರಣ ಎಲ್ಲವೂ ಸಾಧಾರಣ ಸಾರ್ವಜನಿಕವಾಗಿ ಉಜಿರೆಯಲ್ಲಿ ಪ್ರತಿಷ್ಠೆ 2 ದೊಡ್ಡ ಗಣಪತಿ ಮಾಡುವಂಥದ್ದು ಉಜಿರೆಯಲ್ಲಿ 2. ಅದು ಸಾಧಾರಣ 25 ವರ್ಷದಿಂದ ಜಾಗರಣ ವೇದಿಕೆ ಅವರದ್ದು ಈ ಸಲ 25 ವರ್ಷ ಅದರದ್ದು ಮಾಡ್ತಾ ಇದ್ದೇವೆ. ಮತ್ತು ಉಜಿರೆ ಜನಾರ್ದನ ದೇವಸ್ಥಾನ ಸಂಬಂಧ ಅದೊಂದು 10-15 ವರ್ಷ ಅದರದ್ದು ಆಯಿತು. ಹಾಗೆ ಮತ್ತೆ ಬಾಕಿದು ಎಲ್ಲ ಸಾಧಾರಣ ಒಂದು 10-20 ವರ್ಷದಿಂದ ಮಾಡ್ತಾಯಿದ್ದೇವೆ ತಾಲೂಕಾದ್ಯಂತ. ಗೇರುಕಟ್ಟೆ ಇರ್ಬೋದು, ಮುಡಂತ್ಯಾರುಂದ, ಮತ್ತು ಈಚೆ ಧರ್ಮಸ್ಥಳದ KSRTC ಉಂಟು, ಮತ್ತು ಮುಂಡಾಜಿ ಸಾರ್ವಜನಿಕ ಉಂಟು, ಈಚೆ ಪಡಂಗಡಿ ಬೆಳ್ತಂಗಡಿ ಹರೀಶ್ ಕುಮಾರ್ ಅವರ ಗಣಪತಿ ಮಾಡ್ತಾಯಿದ್ದೇವೆ. ಲಾಯ್ಲಾದು ಮಾಡ್ತೇವೆ. ಅದೆಲ್ಲ ಪ್ರತಿಷ್ಠೆ ಅಂದರೆ ಗ್ರ್ಯಾಂಡಾಗಿ ಮಾಡುವಂಥದ್ದು. ಈ ಉಜಿರೆ ಬಿಟ್ಟರೆ ಲಾಯ್ಲಾದವರು ಒಳ್ಳೆ ಗ್ರ್ಯಾಂಡ್ ಮಾಡುವಂಥದ್ದು. ಮುಡಂತ್ಯಾರು ಎಲ್ಲವೂ ಸಾಧಾರಣ, ಪಡಂಗಡಿ ಇಂಥದ್ದು ಸಾಧಾರಣ ಎಲ್ಲ ಉಂಟು. ಮತ್ತು ಮನೆಯದು ಸ್ವಲ್ಪ ಸಣ್ಣ ಒಂದು ಇರ್ತದೆ, ಒಂದು 10-20. ಮೊದಲನೇದಾಗಿ ಮಾಡಿದಂತಹ ಗಣೇಶ ವಿಗ್ರಹ ಈಗ ಕೂಡ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿ? ಹೌದು, ನಾನು ಸಣ್ಣದಿರುವಾಗ ಫಸ್ಟ್ ಮಾಡಿದ್ದು ಇಲ್ಲಿದೆ ವಿನಾಯಕನಗರ, ನೇಕಾರಪೇಟೆ ಅಂತ ಹೇಳಿದರೆ ಅಲ್ಲಿ ವಿನಾಯಕನಗರ ಅಂತ ಅವರು ಫಸ್ಟ್ ಮಾಡಲಿಕ್ಕೆ ಕೊಟ್ಟಂಥದ್ದು. ಅದು ಸಾಧಾರಣ ನಾನೊಂದು 15 ವರ್ಷ ಇರುವಾಗ ಇರ್ಬೋದು, ಆಗ ಕೊಟ್ಟಂತ. ಅದು ಈಗ ಸಹ ಮಾಡ್ತಾ ಇದ್ದೇವೆ. ಅದು 2 ಫೀಟ್ ಅಂದರೆ ಮನೆಯದ್ದು, ಅದು ಅಷ್ಟರಲ್ಲಿ ಉಂಟು, ಹಾಗೆ ಮಾಡುವಂಥ ಇಲ್ಲ ಇಷ್ಟುವರೆಗೆ. ಸರಿ, ಒಂದು ಗಣೇಶ ವಿಗ್ರಹವನ್ನು ಮಾಡಲಿಕ್ಕೆ ನಿಮ್ಮ ಎಷ್ಟು ಜನ ಈ ಕೆಲಸಕ್ಕೆ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳುವಂಥ, ಯಾರೆಲ್ಲ ಇದ್ದಾರೆ ಅಂತ ಹೇಳುವಂಥ? ಗಣೇಶ ವಿಗ್ರಹ ಅಂತ ಇರ್ತೇವೆ. ಅದು ಒಂದು 4-5 ಜನ ಅಂದರೆ ಗಣೇಶ ವಿಗ್ರಹ ಮಾಡೋ ಸಂದರ್ಭ ಸ್ವಲ್ಪ 1-2 ಜನ ಇದು ಹೆಚ್ಚು ಹಾಕಿ ಮಾಡ್ತೇವೆ. ಯಾಕಂದರೆ ಈ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅದರ ಗೊತ್ತಿದ್ದವರು ಆಗಬೇಕು, ಅನುಭವ ಇದ್ದವರು ಆಗಬೇಕು. ಇಲ್ಲದ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಸ್ವಲ್ಪ ಅನುಭವ ಇದ್ದವರು ಇದ್ದಾರೆ. ನನ್ನ ಒಟ್ಟಿಗೆ ಇರುವಂಥ ಒಂದು 10 ವರ್ಷ ಮೇಲ್ಪಟ್ಟು ಒಬ್ಬರು ಇದ್ದಾರೆ, ಕಾರ್ತಿಕ್ ಅಂತೇಳಿ ಅವರು, ಮತ್ತು ಪ್ರಶಾಂತ್ ಅವರು, ರಾಜೇಶ್ ಅಂತೇಳಿ ಬಂಟ್ವಾಳದವರು. ಅವರು ಈ ಗಣಪತಿ ಮಾಡಲಿ ಸಂದರ್ಭ ಬರ್ತಾರೆ. ಈ ಕೆಲಸ ಅಂದರೆ ಇಲ್ಲೇ ಇರ್ತಾರೆ, ಆದರೆ ಬಂಟ್ವಾಳ ಬಂದು. ಹೌದು, ಹಾಗೆ. ಈಗ ಗಣೇಶೋತ್ಸವ ಮುಗ್ದ ಆದಮೇಲೆ ಕೂಡ ಗಣೇಶೋತ್ಸವ ಮುಗಿತಾ ಬರ್ತಾ ಹಾಗೆ ನವರಾತ್ರಿ ಬರ್ತದೆ, ಶಾರದಾ ಮೂರ್ತಿಯನ್ನು ರೆಡಿ ಮಾಡಬೇಕು. ಅದರ ಬಗ್ಗೆ ಒಂದು ಹೇಳೋದಾದರೆ? ಅದೇ, ಇದು ಗಣಪತಿ ಮೂಡಿದ ಕೂಡಲೇ ಅದೇ ಶಾರದೋತ್ಸವದ್ದು ಇದಾಗ್ತದೆ. ಅದಕ್ಕೆ ಶಾರದೆ ಮಾಡುವಂಥದ್ದು ಶುರು ಮಾಡ್ತೇವೆ. ಒಂದು 2 ದಿವಸ ಬಿಟ್ಟರೆ ಮತ್ತೆ ಅದೇ ಶುರು ಮಾಡಬೇಕಾಗ್ತದೆ. ಅದು ಸಾಧಾರಣ ಈ ತಾಲೂಕು ಬಿಟ್ಟು ಸುಳ್ಯ, ಉಪ್ಪಿನಂಗಡಿ, ಈಗ ಶಾರದೆ ಸಹ ಉಂಟು ಇಲ್ಲಿ ಅಲ್ಲದೆ, ಬೆಳ್ತಂಗಡಿ ತಾಲೂಕದ್ದು ಅಲ್ಲದೆ ಶಾರದಾಂಬ ಅವ್ರದ್ದು 10-40 ವರ್ಷ ಆಯಿತು. ಆದ ಶಾರದೆ ನಾವು ಒಂದು 10-25 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದು ಸಹ ಸುಳ್ಯ ಶಾರದಾಂಬ ಅಂತೇಳಿ ಅವರು 9 ದಿವಸ ಇಡ್ತಾರೆ ಅಲ್ಲಿ. ಅದು ಭಾರಿ ವಿಶೇಷವಾದ, ಈಗ ಜಿಲ್ಲೆಯಲ್ಲಿ ಸಾಧಾರಣ ವಿಶೇಷವಾಗಿ ಮಾಡುವಂಥದ್ದು. ನೀವೇ ತಯಾರಿಸುವಂಥದ್ದು? ಇಲ್ಲಿಂದಲೇ ಶಾರದೆ ಇಲ್ಲಿ ಬಿಟ್ಟರೆ ಅಲ್ಲಿ ಅಷ್ಟು ವಿಜೃಂಭಣೆ ಆಗುವಂಥದ್ದು. ಮತ್ತು ಉಪ್ಪಿನಂಗಡಿ ಶಾರದೆ, ಮತ್ತು ಬಿಟ್ಟರೆ ಇಲ್ಲಿ ಉಜಿರೆ, ಬೆಳ್ತಂಗಡಿ, ಮತ್ತು ಚಾರ್ಮಾಡಿ, ಇಲ್ಲಿ ಒಂದು ತಾಲೂಕಿದು ಸ್ವಲ್ಪ ಒಟ್ಟು 10 ಶಾರದೆ ಉಂಟು. ಶಾರದೆ ಇದು ಶಿವಕುಮಾರ್ ಅವರ ಮಾತು. ಬೆಳ್ತಂಗಡಿ ತಾಲೂಕು ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಸುಳ್ಯ ಆಗಿರ್ಬೋದು, ಎಲ್ಲ ಕಡೆಗಳಿಂದ ಇಲ್ಲಿಂದವೇ ಗಣೇಶೋತ್ಸವನ ಮೂರ್ತಿ ಅಥವಾ ಶಾರದಾ ಬಳಿಕ ಶಾರದೋತ್ಸವಕ್ಕೆ ಶಾರದಾ ಮೂರ್ತಿಗಳು ಇಲ್ಲಿಂದಲೇ ಹೋಗುವಂಥದ್ದು. ಕಾರ್ತಿಕ್ ಬಂದು ಸರ್, ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾರೆ? ನಾನೊಂದು 12-13 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಈ ಒಂದು ಗಣೇಶನ ಒಂದು ವಿಗ್ರಹವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತದೆ, ಮತ್ತು ಏನೆಲ್ಲ ಅದಕ್ಕೆ ಸವಾಲುಗಳು ಏನೆಲ್ಲ ಇದೆ? ಅಂದರೆ ಮಾಡಬೇಕಾದ್ರೆ ಆ ಅಂಟು ಮಣ್ಣುಗಳು ಬೇಕು, ಏನೆಲ್ಲ ಇದೆ ಅಂತ? ಅದೇ, ಮಣ್ಣು ಎಲ್ಲ ಅಂಟು ಬೇಕಾಗುತ್ತೆ. ಅಂದರೆ ಬೇಕಾದಲ್ಲಿ ಅಂದರೆ ಸಿಕ್ಕಲಿಲ್ಲ ಅಂದರೆ ಬೇರೆ ಕಡೆಯಿಂದ ನಾವು ಮಣ್ಣು ತರಬೇಕಾಗುತ್ತೆ. ಮತ್ತು ಅದೇ ಟೈಮ್ ಅಂದರೆ
ಒಂದು 3 ದಿವಸ 4 ದಿವಸ ಇಷ್ಟು ದೊಡ್ಡ ಮೂರ್ತಿ ಎಲ್ಲ ಬೇಕಾಗುತ್ತೆ 4 ಅಡಿ ಕಂಪ್ಲೀಟ್ ಮಾಡಲಿಕ್ಕೆ. ಹೌದು. ಸರ್, ಈಗ ಅನೇಕ ಕಡೆಗಳಲ್ಲಿ ಒಂದು ಕೆಮಿಕಲ್ ಯೂಸ್ ಮಾಡಿ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ನಮ್ಮ ಸರ್ಕಾರ ಅದನ್ನು ಮಾಡಬಾರ್ದು, ಮಣ್ಣಿನಲ್ಲೇ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ರೂಲ್ಸನ್ನು ಕೂಡ, ಕಾನೂನನ್ನು ಜಾರಿ ಮಾಡಿದೆ. ಅದರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಕೆಮಿಕಲಿಂದ ಮಣ್ಣಿಂದ ಮಾಡುವುದು ಎಷ್ಟು ಪ್ರಯೋಜನಕಾರಿ, ಅಂದರೆ ಮಣ್ಣುಗಳಲ್ಲದೆ ಇದು ಹಾಳಾಗೋದಿಲ್ಲ ಪರಿಸರ, ಇದರ ಬಗ್ಗೆ ಏನು ಹೇಳ್ತೀರಾ? ಹೌದು, ಅದೇ ಮಣ್ಣಿನಲ್ಲಿ ಮಾಡಿದರೆ ಅದು ಪರಿಸರ ಏನೋ ಹಾಳಾಗೋದಿಲ್ಲ, ಒಳ್ಳೆಯದು. ನಾವು ಹೆಚ್ಚಾಗಿ ಅದೇ ಮಣ್ಣಲ್ಲೇ ಮಾಡೋದು, ಮತ್ತು ಕೆಮಿಕಲ್ ಯಾವುದು ಯೂಸ್ ಮಾಡೋದಿಲ್ಲ. ವಿನಯ್ ಜೊತೆ ಆದಿತ್ಯರಾವ್ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.